ಮೆಕ್ಸಿಕೋದ ಟಿಕ್ಟಾಕ್ ಸ್ಟಾರ್ ಜಾಲತಾಣ ಇನ್ಫ್ಲೂಯೆನ್ಸರ್ ಆಕೆಯ ಗಂಡ ಹಾಗೂ ಇಬ್ಬರು ಮಕ್ಕಳನ್ನ ಕೊಂದು ಪ್ಲಾಸ್ಟಿಕ್ನಲ್ಲಿ ಸುತ್ತಿದ್ದುದು ಪತ್ತೆಯಾಗಿದ್ದು ಇದ್ದ ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆದಾರರ ಕೃತ್ಯ ಎಂದಿದ್ದಾರೆ ಪೊಲೀಸರು. 32ರ ಎಸ್ಮರಾಲ್ಡ್ ಪೆರೇರ್ ಗ್ಯಾರಿಪೆ, ಆಕೆಯ ಪತಿ 36ರ ರಾಬರ್ಟ್ ಕಾರ್ಲೋ ಗಿಲ್ ಲೇಸಿಯಾ, 13ರ ಮಗ ಗೇಲ್ ಸ್ಯಾಂಟಿಯಾಗೋ, 7ರ ಮಗಳು ರೆಗಿನಾ ಶವಗಳಾಗಿ ಸಿಕ್ಕಿದವರಾಗಿದ್ದಾರೆ. ಅವರ ದೇಹಗಳನ್ನು ಪ್ಲಾಸ್ಟಿಕ್ನಲ್ಲಿ ಸುತ್ತಿ ಪಿಕಪ್ ಟ್ರಕ್ ಒಂದರಲ್ಲಿ ಇಡಲಾಗಿತ್ತು. ಪ್ರೊಫೆಸರ್ ಗುಡ್ರೇಜ್ ಸ್ಯಾಂಟಿಲಾನ್ ಮತ್ತು ಪೊಲೀಸರು ಇದು ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರ ಕೃತ್ಯದಂತೆ ಇದೆ ಎಂದಿದ್ದಾರೆ. ಹತ್ತಿರದ ಆಟೋ ರಿಪೇರಿ ಅಂಗಡಿಯೊಂದರಿಂದ ಆ ಪಿಕಪ್ ಬಂದಿರುವುದು ಸಿಸಿಟಿವಿ ಪರಿಶೀಲನೆಯಿಂದ ತಿಳಿದು ಬಂದಿದೆ. ಪೊಲೀಸರು ಅಲ್ಲಿ ನೆತ್ತರ ಕಲೆ, ಗುಂಡು ಗುರುತು ಹಾಗೂ ಗುಂಡುಗಳು ಕಾಲಿಗೆ ಕಾರ್ಟ್ರಿಜ್ ಪತ್ತೆ ಮಾಡಿದ್ದಾರೆ. ಶಂಕಿತ ಎಲ್ಚೀನಾ ಎಂದು ಹೇಳಿಕೊಳ್ಳುವ ವಾಲ್ಡಿವಿಯಾ ಮಾರ್ಟಿನೆಸ್ ಹಾಗೂ ಇಬ್ಬರು ಕೆಲಸಗಾರರು ಹೆಕ್ಟರ್ ಮ್ಯಾನ್ವೆಲ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ತನಿಖೆ ಮುಂದುವರೆದಿದೆ. St. Aloysius Gonzaga School, Mangaluru, a unit of St. Aloysius institutions affiliated to CBSE, New Delhi. The school provides holistic education with modern infrastructure, competent faculty, co-curricular and extracurricular activities. Admission now open for 2025-26 batch to both boys and girls for pre-KG, KG1, KG2 and Class 1. For admission, visit website St. Aloysius Gonzaga School, Mangaluru and register.